ಆಲ್ ಸೆಟ್. ಸೊ ವೀಕ್ಷಕರೇ, ಶೈನ್ ಎಂಟರ್ಪ್ರೈಸಸ್ ಸೀಸನ್ 2 ಡ್ರಾ ನಂಬರ್ 9 9ನೇ ಡ್ರಾ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೇವೆ. ಸೊ ಇವತ್ತು ಪ್ರಥಮ ಚೇಂಜಸ್ ಏನಂತ ಹೇಳಿದ್ರೆ, ಮಾತಾಡುವಂಥ ವ್ಯಕ್ತಿಯ ಬದಲಾವಣೆಯಲ್ಲಿ ಆಕಾಶ್ ಅವರು ಪ್ರತಿ ಬಾರಿ ಇರ್ತಾರೆ, ಅವರದ್ದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಬಹಳ ಸುಂದರವಾಗಿ ಕಾಣುತ್ತೆ. ಸೊ ಈಗ ಅವರು ಸ್ವಲ್ಪ ಆ ವಾಯ್ಸ್ನ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇವತ್ತಿನ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ಆ ಬಿಸಿಲು, ಸಂಜೆ ಹೊತ್ತಿಗೆ ಮತ್ತೆ ಆ ತಂಪು ಇದೆಲ್ಲ ಮಿಕ್ಸ್ ಆದರೆ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ನಮ್ಮಂಥವರಂತೂ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ಸೊ ಕೊನೆಯವರೆಗೂ ಆರೋಗ್ಯಕರವಾಗಿ ನಮ್ಮ ವಾಯ್ಸನ್ನು ನಮಗೆ ಸುರಕ್ಷಿತವಾಗಿ ಕೊಡಿ ಅಂತ ಹೇಳಿ. ಸೊ ಆಕಾಶ್ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ಟಾರ್ ನವಾಜ್ ನಿಮ್ಮ ಜೊತೆ ಇವತ್ತು 9ನೇ ಡ್ರಾ ಕಾರ್ಯಕ್ರಮದ ನಿರೂಪಣೆಯಲ್ಲಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಸರ್ಪ್ರೈಸ್ ಗಿಫ್ಟ್ನ ಅರ್ಹತೆ ಯಾರಿಗೆಲ್ಲ ಸಿಕ್ಕಿದೆ ಅಂದರೆ 25ನೇ ತಾರೀಕಿನ ಒಳಗಡೆ ಯಾರೆಲ್ಲ ದುಡ್ಡನ್ನು ನೀಡಿದ್ದಾರೆ ಅವರಲ್ಲಿ 7 ಜನರಿಗೆ ಚಿನ್ನದ ಉಂಗುರ ಇದೆ, ಪ್ಲಸ್ 3 ಸರ್ಪ್ರೈಸ್ ಗಿಫ್ಟ್ಗಳಿದೆ. ಅದೇ ರೀತಿ ಬಂಪರ್ ಬಹುಮಾನ, ಇವತ್ತಿನ ಬಂಪರ್ ಬಹುಮಾನ ದ್ವಿಚಕ್ರ ವಾಹನದ ಮಾಲೀಕರಾಗುವಂತಹ ನಿಮ್ಮ ಕನಸು, ಯಾರಾದರೂ ಒಬ್ಬರ ಕನಸು ಇವತ್ತು ನನಸಾಗ್ಲಿಕ್ಕಿದೆ. ಸೊ ನೋಡುವ ಇವತ್ತು ಯಾರೆಲ್ಲ ಅದೃಷ್ಟವಂತರಾಗ್ತಾರೆ, ಯಾರೆಲ್ಲ ಆ ಸರ್ಪ್ರೈಸ್ ಗಿಫ್ಟ್ನಲ್ಲಿ ತಮ್ಮ ಅದೃಷ್ಟವನ್ನ ತೋರಿಸ್ತಾರೆ. ಇನ್ನು ಇವತ್ತಿನ ದಿವಸದ ಆ ಬಂಪರ್ ಬಹುಮಾನ ಯಾರ ಪಾಲಿಗೆ ಬರುತ್ತೆ ಅಂತ ಹೇಳಿ ನೋಡುವ. ಸೊ ಪ್ರಥಮವಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಫಿರೋಜ್ ಖಾನ್ ಬನ್ನಿ ಸರ್. ಶೈನ್ ಎಂಟರ್ಪ್ರೈಸಸ್ ಎಂಬ ಈ ಒಂದು ಉಳಿತಾಯ ಹಾಗೂ ಸ್ಕೀಮ್ ಯೋಜನೆಯ ಅತ್ಯುತ್ತಮ ಯೋಜನೆಯನ್ನ ಅನುಷ್ಠಾನಗೊಳಿಸಿದಂತಹ ಫಿರೋಜ್ ರವರು, ಯಾಕಂತ ಹೇಳಿದ್ರೆ ಪ್ರಥಮ ಸೀಸನ್ ಅನ್ನ ಮುಗಿಸಿ ಆ 2ನೇ ಸೀಸನ್ಗೆ ಬರುವಾಗ ಸ್ವಲ್ಪ ಅನುಭವ ಕೂಡ ಜಾಸ್ತಿ ಆಗುತ್ತೆ. ಆ ಮೊದಲಿನ ಸೀಸನ್ ನಲ್ಲಿ ಇದ್ದಷ್ಟು ಪರಿಶ್ರಮ ಇರುವುದಿಲ್ಲ. ಸೊ ಅವರ ಜೊತೆಗಿದ್ದಾರೆ ನಮ್ಮ ಮುಜಫರ್ ಅವರು. ಸೊ ಮುಜಫರ್ ಅವರು ಕೂಡ ಇದ್ದಾರೆ. ಸೊ ಇವತ್ತು ಒಂದು ವಿಶೇಷತೆ ಅಂತೂ ನಾನು ಖಂಡಿತವಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನು ಸರಿಸುಮಾರು 7-8 ಸ್ಕೀಮ್ಗಳಲ್ಲಿ ನಾನು ನಿರೂಪಣೆಯನ್ನ ಮಾಡ್ತೀನಿ. ಆದ್ರೆ ಈ ಸರ್ಪ್ರೈಸ್ ಗಿಫ್ಟ್ ನ ಸಂಖ್ಯೆ ಏನಿದೆ ಮತ್ತೆ ಆ ಉಳಿದ ಕೊನೆಯ ಆ ಸಂಖ್ಯೆಗಳು, ಈ ಕೊನೆಯ ಸಂಖ್ಯೆಗಳನ್ನ ನೋಡಿ ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ಇದು ನನ್ನ ಅನುಭವದ ಪ್ರಕಾರ ಈ ಶೈನ್ ಎಂಟರ್ಪ್ರೈಸಸ್ ಏನಿದೆ ನಿಮ್ಮ ಈ ಸೀಸನ್ 2 ಖಂಡಿತವಾಗಿಯೂ ಇದು ಸಕ್ಸಸ್ ಆದಂತಹ ರೂಟ್ ಅಲ್ಲಿ ನಡೀತಾ ಇದೆ, ಯಶಸ್ಸಿನ ಹಾದಿನಲ್ಲಿ ನಡೀತಾ ಇದೆ ಅಂತ ಹೇಳಿ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಗ್ರಾಹಕರು ಯಾವ ರೀತಿ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಯಾವ ರೀತಿ ವಿಶ್ವಾಸವನ್ನ ಇಟ್ಟಿದ್ದಾರೆ. ಸೊ ಕಳೆದ ಆ ಸೀಸನ್ ನ ಬಳಿಕ ಈ ಸೀಸನ್ ನಲ್ಲೂ ಕೂಡ ಜನರ ಆ ಪ್ರತಿಕ್ರಿಯೆ ಖಂಡಿತವಾಗಿ ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಇದು ಜನರಿಂದ ಜನರಿಗೋಸ್ಕರ ಮಾಡುವಂತಹ ಯೋಜನೆ. ಮಧ್ಯಮ ವರ್ಗ ಹಾಗೂ ಬಡ ಜನರ ಆಶೋತ್ತರಗಳನ್ನ ಅಂದ್ರೆ ಇವತ್ತಿನ ಆದಾಯವನ್ನ ಪರಿಗಣಿಸಿದ್ರೆ ದೈನಂದಿನ ಆದಾಯ ಏನಿದೆ, ಖರ್ಚು ಯಾವ ರೀತಿ ನಡೆಯುತ್ತೆ, ಮಕ್ಕಳ ಪೋಷಣೆ ಯಾವ ರೀತಿ ನಡೆಯುತ್ತೆ, ಇದೆಲ್ಲ ಮುಗಿದ ನಂತರ ಉಳಿಯುವಂತಹ ದುಡ್ಡು ಏನಿದೆ ಅದರಿಂದ ನಾವು ಏನ್ ತಗೊಳ್ಳೋಣ ಹೇಳಿ. ಸೊ ಅದಕ್ಕೋಸ್ಕರ ಮಧ್ಯಮ ವರ್ಗದ ಜನರ ಕನಸು ಕನಸಾಗಿ ಉಳಿಬಾರ್ದು, ಅದರಲ್ಲಿ ಕೆಲವರ ಕನಸಾದ್ರೂ ಈ ರೀತಿಯಲ್ಲಿ ಅದೃಷ್ಟದ ರೂಪದಲ್ಲಿ ನನಸಾಗ್ಲಿ. ಅದರಲ್ಲೂ ವಿಶೇಷವಾಗಿ ಬರುವ ತಿಂಗಳಲ್ಲಂತೂ ಒಂದು ಮನೆ ಯಜಮಾನರಾಗ್ತಾರೆ, ಒಂದು ಪರಿವಾರ. ಅಂದ್ರೆ ಇವತ್ತು ಈ ಸ್ಕೀಮ್ ಅಂತಹ ಯೋಜನೆಗಳಲ್ಲಿ 90% ಜನರು ಇರುವುದೇ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರು. ಮನೆ ಇಲ್ದಿರೋರು, ಬಾಡಿಗೆ ಮನೆಯಲ್ಲಿ ವಾಸಿಸುವವರು, ದೀರ್ಘಕಾಲದಿಂದ ಒಂದೇ ಕುಟುಂಬದಲ್ಲಿ ಇರ್ತಾರೆ, ಬಸ್ ಮನಸ್ಸು ದೇಹ ಏನಿದೆ ಅದು ಮಾತ್ರ ಅಲ್ಲಿ ಇರುತ್ತೆ. ಅವರ ಆ ಥಿಂಕಿಂಗ್ ಬೇರೆನೇ ಇರುತ್ತೆ, ನಮಗೂ ಒಂದು ಸಪರೇಟ್ ಆದ ಮನೆ ಬೇಕು ಅಂತ ಹೇಳಿ. ಸೊ ಬರೋ ತಿಂಗಳಲ್ಲಿ ಖಂಡಿತವಾಗಿಯೂ ಅಂತಹ ಕನಸು ಒಬ್ಬರದು ನನಸಾಗ್ಲಿಕ್ಕಿದೆ. ಸೊ ನೋಡುವ ಆ ಅದೃಷ್ಟ ಯಾರಿಗೆ ಅಂತ ಹೇಳಿ. ಸೊ ಫಿರೋಜ್ ಅವರೇ, ಇವತ್ತು ನಮ್ಮ ಸರ್ಪ್ರೈಸ್ ಗಿಫ್ಟ್ ನ ಆಯ್ಕೆ ಪ್ರಥಮವಾಗಿ ನಡೀಲಿ. ಸೊ ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಅನ್ನ ನಮ್ಮ ಸೋಮಶೇಖರ್ ಹಾಗೂ ಸತೀಶ್ ರವರಿದ್ದಾರೆ ಇವತ್ತು ನಮ್ಮ ಈ ಸ್ಟುಡಿಯೋಗೆ ಮುಖ್ಯ ಅತಿಥಿಗಳು. ಸೊ ಬನ್ನಿ ಸರ್, ನೀವು ಕೂಡ ಕ್ಯಾಮ್ರಾ ಮುಂದೆ ನಿಮ್ಮ ಮುಖ ಕೂಡ ಪರಿಚಯ ಕಾಣಲಿ ನಮ್ಮ ವೀಕ್ಷಕರಿಗೆ. ಸೊ ಇವತ್ತಿನ ಮುಖ್ಯ ಅತಿಥಿಗಳು ಸೋಮಶೇಖರ್ ಹಾಗೂ ಸತೀಶ್ ರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಿಮ್ಗೆ ಗೊತ್ತೇ ಇದೆ 7 ಚಿನ್ನದ ರಿಂಗ್ ಇದೆ, ಪ್ಲಸ್ 3 ಸರ್ಪ್ರೈಸ್ ಗಿಫ್ಟ್ ಇದೆ. ಒಬ್ಬರಿಗೆ ಆಕ್ಟಿವಾ ಹೋಂಡಾ ಇವತ್ತಂತೂ ನಾವು ಲೋನ್ ಮಾಡಿ ಒಂದು 25,000 ಕ್ಯಾಶ್ ಆಗಿಬಿಟ್ಟು ಲೋನ್ ಮಾಡಿ ಅದಕ್ಕೆ ಒಂದು 30,000 ಬಡ್ಡಿ ಕಟ್ಟಿ, ಆದ್ರೆ ಈ ರೀತಿಯಲ್ಲಿ ಒಂದು ದ್ವಿಚಕ್ರ ವಾಹನ ಸಿಗುವಾಗ ಖಂಡಿತವಾಗಿ ಆ ಕುಟುಂಬಕ್ಕೆ ಸಂತೋಷ ಇದ್ದೇ ಇರುತ್ತೆ. ಇದು ನನ್ನ ಅನುಭವದ ಮಾತು ಇದು. ಸೊ ನೋಡುವ ಇವತ್ತು ಯಾರೆಲ್ಲ ಅದೃಷ್ಟವಂತರಾಗ್ತಾರೆ ಅಂತ ಹೇಳಿ. ಪ್ರಥಮವಾಗಿ ಆ ಪೆಟ್ಟಿಗೆಯನ್ನ ಒಮ್ಮೆ ಕ್ಯಾಮ್ರಾ ಮೂಲಕ ತೋರಿಸಿ. ಖಾಲಿಯಾದ ಪೆಟ್ಟಿಗೆ, ಯಾಕಂತ ಹೇಳಿದ್ರೆ ನೋಡುವಂತಹ ಜನರಿಗೆ ವಿಶ್ವಾಸ ಖಂಡಿತ ಇದೆ, ಆದ್ರೂ ಆ ಮನಸ್ಸಿನಲ್ಲಿರುವಂತಹ ಆ ಸಂದೇಹಗಳ ಪ್ರಶ್ನೆ ಇನ್ನೊಮ್ಮೆ ಕೂಡ ಮರುಕಳಿಸಬಾರ್ದು. ಕಳೆದ ಬಾರಿ ಏನಾದರೂ ಆ ರೀತಿ ಅವರು ತೋರಿಸದೇ ಇದ್ದಿದ್ರೆ ಅಥವಾ ಈ ತರ ಅಂತ ಹೇಳಿ, ಅಂದ್ರೆ ಜನರಿಗೆ ವಿಶ್ವಾಸವನ್ನ ಮುಟ್ಟಿಸುವುದು ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಪವಾಡ ಇನ್ನೊಂದಿಲ್ಲ. ವಿಶ್ವಾಸಕ್ಕೆ ಅಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತೆ. ಸೊ ಇದು ಸರ್ಪ್ರೈಸ್ ಗಿಫ್ಟ್ ನ ಸಂಖ್ಯೆಗಳು. 25ನೇ ತಾರೀಕಿನ ಒಳಗಡೆ ದುಡ್ಡನ್ನು ನೀಡಿದಂತಹ ಎಲ್ಲ ಗ್ರಾಹಕರ ಸಂಖ್ಯೆ ಅದೃಷ್ಟದ ಪೆಟ್ಟಿಗೆ ಸೇರ್ತಾ ಇದೆ.
ಸೊ ಆ ಸಂಖ್ಯೆಗಳಲ್ಲಿ ಇವತ್ತು 7 + 3 10 ಜನರು ಅದೃಷ್ಟವಂತರಾಗ್ತಾರೆ. ಇದು ಪ್ರತಿ ತಿಂಗಳಲ್ಲೂ ಕೂಡ ಈ ಚಾನ್ಸ್ ಸಿಗುತ್ತೆ ನಿಮಗೆ. ಸರ್ಪ್ರೈಸ್ ಗಿಫ್ಟ್ ನ ಚಾನ್ಸ್ ಅಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲೂ ಕೂಡ ನೀವು 25ನೇ ತಾರೀಕಿನ ಒಳಗಡೆ ದುಡ್ಡನ್ನ ನೀಡಿದ್ರೆ ಪ್ರತಿ ತಿಂಗಳಲ್ಲೂ ನಿಮ್ಮ ಹೆಸರು ಬರ್ಬೋದು. ಸೊ ನೋಡುವ ಇವತ್ತು ಆ ಅದೃಷ್ಟ ಯಾರಿಗೆ ಅಂತ ಹೇಳಿ. ಸೊ ಶಫಲ್ ಮಾಡಲಿ, ಎಷ್ಟು ಸಾಧ್ಯವೋ ಅಷ್ಟು ಶಫಲ್ ಆಗಲಿ. ಮುಜಫರ್ ಒಮ್ಮೆ ಕೈ ಹಾಕಿ ಫುಲ್ ಆಗಿ ಶಫಲ್ ಮಾಡಿಬಿಡಿ. ಎಸ್, ಆಯ್ತಾ? ಸಾಕಾಗಲ್ವಾ? ಎಸ್, ಯಾರಿಂದ ಆರಂಭ ಮಾಡುವ? ಎಸ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಪುಟಾಣಿಗಳು. ಎಸ್, ಬನ್ನಿ ಮರಿಯಂ. ಎಸ್, ಮರಿಯಮ್ಮನ್ನ ಇದನ್ನ ಮೇಲೇನೆ ನಿಲ್ಲಿಸುವ. ಎಸ್, ವೇಟ್. ಎಸ್, ಇದು ರೂಲ್ಸ್ ಇದೆ ಗೊತ್ತಲ್ಲ? ಎಸ್, ಗುಡ್ ಒನ್. ನೆಕ್ಸ್ಟ್ ಏನ್ ಮಾಡಬೇಕು? ತೆಗಿಬೇಕು. ಕ್ಯಾಮ್ರಾ ಮುಂದೆ ಕಣ್ಣಲ್ಲಿರ್ಬೇಕು, ಆ ಕಡೆ ನೋಡು. ಎಸ್, ರೈಟ್. ದ ಫಸ್ಟ್ ನಂಬರ್, ಇದು ಈ ಸರ್ಪ್ರೈಸ್ ಗಿಫ್ಟ್ ನ ಸಂಖ್ಯೆ. ಇದು ಗಮನದಲ್ಲಿಟ್ಕೊಳ್ಳಿ, ಸರ್ಪ್ರೈಸ್ ಗಿಫ್ಟ್ ನ ಸಂಖ್ಯೆ ಇದು. ಅಂಡ್ ದ ನಂಬರ್ ಈಸ್ 542. 542. 542 ಬಂತಲ್ವಾ ಸರ್? ಥ್ಯಾಂಕ್ ಯು. ಸೊ ಒಂದಾಯ್ತು. ಅರಫತ್ ಖಾನ್ ಅಲ್ವಾ? ಅರ್ಫತ್ ಖಾನ್ ಬಜ್ಪೇಯಿ. ಕಂಗ್ರಾಚುಲೇಷನ್ ಅರ್ಫತ್ ಖಾನ್. ಒಂದು ಸರ್ಪ್ರೈಸ್ ಗಿಫ್ಟ್ ಅಂತೂ ನಿಮ್ಮದಾಯ್ತು. ಒಳಗಡೆ ಏನಿದೆ ಅಂತ ಹೇಳಿ ಸತ್ಯವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಇದರ ಹೆಸರನ್ನ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಇಟ್ಟಿದ್ದೀವಿ. ಓಪನ್ ಆಗುವಾಗ ನೀವೇ ಸರ್ಪ್ರೈಸ್ ಮೂಲಕ ನೋಡಿ. ಎಸ್ ಮರಿಯಂ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಇನ್ನು ಆಯಿಷಾ ನಶ್ಮಿಯಾ ಇದ್ದಾರೆ, ಹೌದಾ? ಈ ಸಲ ಸ್ವಲ್ಪ ಬಹಳ ಸಂತೋಷದಲ್ಲಿದ್ದಾರೆ ಅಲ್ವಾ? ಟಾಪರ್ ಆಗಿದ್ದಾಳೆ ಕ್ಲಾಸಿಗೆ, ಹಾಗೆ ಸ್ವಲ್ಪ ಹೆಮ್ಮೆ ಕೂಡ ಇದೆ. ಸೊ 2 ಕೈಯನ್ನ ತೋರಿಸಿ. ರೂಲ್ಸ್ ಗೊತ್ತಿದೆಯಲ್ವಾ? ಎಸ್, ಗುಡ್. ಶಫಲ್ ಮಾಡಿ ಒಂದನ್ನ ತೆಗೀರಿ. ನಶ್ಮಿಲಿಗಂತೂ ಅಭ್ಯಾಸ ಇದೆ, ಬಹಳ ಕಾರ್ಯಕ್ರಮದಲ್ಲಿ ಅವಳು ಪಾಲ್ಗೊಂಡಿದ್ದಾಳೆ. ಸೊ ನಂಬರ್ ಈಸ್ 1982. 1982. ಆಶಿಕ್ ಕಾರ್ಕಳ. ಕಂಗ್ರಾಚುಲೇಷನ್ ಆಶಿಕ್. ನಿಮ್ಗೂ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ಇವತ್ತು ಶೈನ್ ಎಂಟರ್ಪ್ರೈಸಸ್ ನ ಪರವಾಗಿ ಸಿಗ್ತಾ ಇದೆ. ಸೊ ಇದಕ್ಕೆ ಕಾರಣ ನೀವು 25ನೇ ತಾರೀಕಿನ ಒಳಗಡೆ ದುಡ್ಡನ್ನ ನೀಡಿರೋದು. ಸೊ ಮುಂದಿನ ತಿಂಗಳು ಕೂಡ ಅದನ್ನ ರಿಪೀಟ್ ಮಾಡಿ, ಮತ್ತೊಮ್ಮೆ ಪ್ರೈಸ್ ಕೂಡ ರಿಪೀಟ್ ಆಗ್ಬೋದು. ಸೊ ನೆಕ್ಸ್ಟ್ ಒನ್. ಎಸ್, ನಶ್ಮಿಯಾ, ನಿಮ್ಗೂ ಕೂಡ ಒನ್ ಮೋರ್ ಚಾನ್ಸ್ ಕೊಟ್ಟಿದ್ದಾರೆ. The third surprise gift and the prize goes to token number 1395. ಸರಿ ಅಲ್ವಾ? ಹೇಳುವಾಗ ಸ್ವಲ್ಪ ತಪ್ಪಿದ್ರು ಕೂಡ ಅವಘಡನೆ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾಗುವ ರೀತಿ, ಅದಕ್ಕೆ ನಾನು ಮತ್ತೆ ನೋಡ್ತೀನಿ. 1395. ಸುರೇಶ್ ಉಡುಪಿ. ಸುರೇಶ್ ರವರೇ ಅಭಿನಂದನೆಗಳು. ಕಂಗ್ರಾಚುಲೇಷನ್ ಸುರೇಶ್ ರವರೇ. ನಿಮ್ಗೂ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ಇವತ್ತು ಆ 25ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದ ಕಾರಣ ಸಿಗ್ತಾ ಇದೆ. ಸೊ ಇನ್ನು 7 ಚಿನ್ನದ ಉಂಗುರ ಇದೆ ಅಲ್ವಾ? 7 ಗೋಲ್ಡ್ ರಿಂಗ್ಸ್. ಅದು ನಮ್ಮ ಸೋಮಶೇಖರ್ ಹಾಗೂ ಸತೀಶ್ ಅವರು ಜೊತೆಯಾಗಿದ್ದಾರೆ. ಅವರಿಂದಲೇ ಅದನ್ನ ಪೂರ್ತಿಗೊಳಿಸಲ್ಲ. ಮೊದಲಿಗೆ ಯಾರು ಬರ್ತೀರಾ? ಸೋಮಶೇಖರ್ ಅವರು ಮೊದಲಿಗೆ ಆಯ್ಕೆ ಮಾಡ್ತಾರೆ. ಸೋಮಶೇಖರ್ ಅವರೇ, ಆ ನಿಯಮ ಗೊತ್ತಿದೆಯಲ್ವಾ? 2 ಕೈಯನ್ನ ಸ್ವಲ್ಪ ಬೆರಳುಗಳನ್ನ ಅಗಲ ಮಾಡಿ ತೋರಿಸ್ಬೇಡಿ. ಅಂದ್ರೆ ಸ್ವಲ್ಪ ಹತ್ರ ಇಟ್ಟರು ಕೂಡ ಕಷ್ಟನೇ. ಈಗ ಜನರ ಅನುಮಾನಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಷ್ಟೊಂದು ಅನುಮಾನದ ಪ್ರಶ್ನೆಗಳು ಬರುತ್ತೆ. ಎಸ್, ಸೋಮಶೇಖರ್ ಅವರೇ ತೆಗಿರಿ. ಒಂದನ್ನ ಆಯ್ಕೆ ಮಾಡಬೇಕು. ಅಂಡ್ ದ ಟೋಕನ್ ನಂಬರ್, ಚಿನ್ನದ ಉಂಗುರದ ಸಂಖ್ಯೆ ಬಂದಾಯ್ತು. ಅಂಡ್ ದ ನಂಬರ್ ಈಸ್ 2520. 2520. 2520. ಮೈಮುನಾ ನಾವುಂದ. ಸ್ವಲ್ಪ ಕುಂದಾಪುರ ಕಡೆಗೆ ಹೋಯ್ತಲ್ವಾ? ಉಡುಪಿಯಿಂದ ಜಂಪ್ ಆಯ್ತು. ಸೊ ಗೋಲ್ಡ್ ರಿಂಗ್ ಪ್ರೈಸ್ ಗೋಸ್ ಟು ಮೈಮುನಾ ನಾವುಂದ 2520. ಕಂಗ್ರಾಚುಲೇಷನ್ಸ್ ಮೈಮುನಾ ಅವರೇ. ಎಸ್, ನೆಕ್ಸ್ಟ್ ಒನ್. ಸತೀಶ್ ರವರ ಸೋಮಶೇಖರ್ ಅವರೇ ರಿಪೀಟ್ ಮಾಡುವ. ನೋಡುವ, ಒಂದು ನಾವೊಂದು ಆ ಕಡೆಗೆ ಹೋಯ್ತಲ್ವ, ಇನ್ನು ನೋಡುವ ಯಾವ ಕಡೆಗೆ ಬರುತ್ತೆ ಅಂತ ಹೇಳಿ. ಈ ಕಡೆ ನಮ್ಮಲ್ಲಂತೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಗ್ರಾಮದ ಜನರಿದ್ದಾರೆ. ಅಂಡ್ ದ ನಂಬರ್ ಈಸ್ 1334. 1334. 1334. 1334. ಆದಿಲ್ ಅಲಿ ಹೊಸಂಗಡಿ. ನೋಡಿ, ಬದಲಾವಣೆ ಆಯ್ತು. ಆದಿಲ್ ಅಲಿ ಹೊಸಂಗಡಿ. ಇದು ಯಾವ ಹೊಸಂಗಡಿ ಹೇಳಿ? ಇದು ಸಿದ್ದಾಪುರ ಹೊಸಂಗಡಿ ಇರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ಹೊಸಂಗಡಿ ತುಂಬಾ ಇದೆ. ನಮ್ಮ ಮಂಜೇಶ್ವರ ಹೊಸಂಗಡಿ ಇದೆ, ತುಂಬಾ ಇದೆ. ಸೊ ಆದಿಲ್ ಅಲಿರವರೇ ಕಂಗ್ರಾಚುಲೇಷನ್ಸ್. ಇವತ್ತೊಂದು ಚಿನ್ನದ ಉಂಗುರ
ಗಿಫ್ಟ್ ಅಂತೂ ಕೊಡ್ಬೋದು, ಮದುವೆ ಆಗಿದ್ರೆ. ಮದುವೆ ಆಗಿಲ್ಲ ಅಂದ್ರೆ ಅಕ್ಕ ತಂಗಿರಂತೂ ಇದ್ದೇ ಇರ್ತಾರೆ ಮನೇಲಿ ಅಲ್ವಾ. ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಪುರುಷರ ಕಷ್ಟ ಇದು. ಬಂಗಾರದ ರೂಪದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಅದು ಪರಿವಾರಕ್ಕೆ ಅಂತ ಹೇಳಿ ಫಿಕ್ಸ್ ಆಗಿ ಹೋಗ್ಬಿಡುತ್ತೆ. ಸೊ ನೋಡುವ ನೆಕ್ಸ್ಟ್ ಒನ್. And the next number, 3-digit number, 706. 706. ಜುನೈದ್ ಮ್ಯಾಂಗ್ಳೂರ್. ಬಹಳ ಚಕ್ರವ್ಯೂಹ ತರ ತಿರುಗ್ತಾ ಇದೆ. ಕರೆಕ್ಟ್ ಆಗಿ ಉಡುಪಿಯಿಂದ ಕುಂದಾಪುರ ಹೋಯ್ತು, ಸಿದ್ದಾಪುರ ಕಡೆಗೆ ಹೋಗಿ ಈಗ ಮಂಗಳೂರಿಗೆ ಬಂದ್ಬಿಟ್ಟು 706. ಅಲ್ಲಿಗೆ 3 ಚಿನ್ನದ ಉಂಗುರ ಆಯ್ತು, ಇನ್ನು 4 ಇದೆ. ಎಸ್, ನಿಮ್ಮಿಬ್ರಲ್ಲೇ ಅದನ್ನ ಬಿಟ್ಬಿಟ್ಟಿದೀವಿ. ನೀವು ಯಾರು ಹೇಗೆ ತಗೋತೀರೋ ನಮ್ಗೇನು ಅಭ್ಯಂತರ ಇಲ್ಲ. 4ನೇ ಚಿನ್ನದ ಉಂಗುರದ ಸಂಖ್ಯೆ ಮತ್ತೊಮ್ಮೆ 3 ಡಿಜಿಟ್ ರಿಪೀಟ್ ಆಗ್ತಾ ಇದೆ. 532 532. ಶಮ್ಮಿ ಕೃಷ್ಣಾಪುರ. ಕರೆಕ್ಟ್ ಆಗಿ ಇದು ಏನಂತೆ ಟ್ರಾವೆಲಿಂಗ್ ನಡೀತಾ ಇದೆ. 532. ಇವತ್ತಂತೂ ಎಲ್ಲ ಊರಿನಲ್ಲೂ ಕೂಡ ಹೇಳ್ಬೋದು ಪ್ರೈಸ್ ನಮ್ಗೆ ಬಂದಿದೆ ಅಂತ ಹೇಳಿ, ಒಂದೇ ಕಡೆಗೆ ವಾಲ್ತಾ ಇಲ್ಲ. ಸೊ ಇನ್ನು 3 ರಿಂಗ್ ಇದೆ. ಎಸ್, ಕೈ ಒಂಜಿ ತೊಜಿಪಾವಡೆ ಹಾಕೊಂಡು ಸರ್ ಅವಲಕ್ಕೆ ಏನು ಬೇರೆ ಬೊಕ್ಕ ಸುರುಟು ತೊಜಿಪಾದೇರು ಬೊಕ್ಕ ದಾನೆ ತೊಜಿಪಾಯಿ ಜೇರಾರು ಒಂದು. ನೆಕ್ಸ್ಟ್ ನಂಬರ್ 384 0384 0384 384. ಆರಿಫ್ ಕಾಪು. ಮೊದಲಿಗೆ ಸ್ವಲ್ಪ ಎಕ್ಸ್ಪ್ರೆಸ್ ರೂಪದಲ್ಲಿತ್ತು, ಸ್ಟಾಪ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ. ಈಗ ಸಿಟಿ ಬಸ್ ತರ ಸ್ವಲ್ಪ ಹತ್ರನೇ ಸ್ಟಾಪ್ ಬೀಳ್ತಾ ಇದೆ. ಸೊ ಇನ್ನು 2 ರಿಂಗ್ ಉಳಿದಿದೆ. 6ನೇ ರಿಂಗ್ ಯಾರಿಗೆ ನೋಡುವ. ಎಸ್, ಮುಂದುವರಿರಿ. And the 6th gold ring goes to the number 2083. 2083. 2083. ಶಮೀರ್ ಉಡುಪಿ. 1 ರೌಂಡ್ ಆಯ್ತು ನೋಡಿ, ಉಡುಪಿಯಿಂದ ಆರಂಭ ಆಗಿ ಮತ್ತೆ ಉಡುಪಿಗೆ ಬಂತು. ಸೊ ಇನ್ನೊಂದು ರಿಂಗ್ ಇದೆ. ಎಸ್, ಒಂದಿದೆ ಅಲ್ವಾ, ಕರೆಕ್ಟ್ ಅಲ್ವಾ. ಆಮೇಲೆ ಲೆಕ್ಕಕ್ಕಿಂತ ಜಾಸ್ತಿ ಆದ್ರೆ ಆಂಕರ್ ನೀವೇ ಕೊಟ್ಬಿಡಿ ಅಂತ ಬಿಟ್ಬಿಡಬಹುದು. ಎಸ್, ನೆಕ್ಸ್ಟ್ ಒನ್, ಲಾಸ್ಟ್ ರಿಂಗ್. ಇದು 25ನೇ ತಾರೀಕಿನ ಒಳಗಡೆ ದುಡ್ಡು ನೀಡಿದಂತಹ ನಮ್ಮ ಗ್ರಾಹಕರಲ್ಲಿ 6 ಜನರಿಗೆ ರಿಂಗ್ ಆಯ್ತು, 3 ಜನರಿಗೆ ಸರ್ಪ್ರೈಸ್ ಗಿಫ್ಟ್ ಆಯ್ತು. ಇನ್ನು ಉಳಿದಿರೋದು ಇನ್ನೊಂದು ರಿಂಗು. ಸೊ ಆ 7ನೇ ಚಿನ್ನದ ರಿಂಗ್ ಬರ್ತಾ ಇದೆ. And the number is 2585. 2585. ಬಂತಲ್ವ ಸರ್? ಸಮೃದ್ಧ ರಾವ್ ಕಾರ್ಕಳ. ಅದೊಂದು ಬಾಕಿ ಆಗಿತ್ತಲ್ವಾ, ಸಮೃದ್ಧ ರಾವ್ ಕಾರ್ಕಳ. ಸೊ ಕಂಗ್ರಾಚುಲೇಷನ್ಸ್. ಇವತ್ತಿನ ನಮ್ಮ ಎಲ್ಲ ಸರ್ಪ್ರೈಸ್ ಗಿಫ್ಟ್ ಹಾಗೂ ಗೋಲ್ಡ್ ರಿಂಗ್ ಪಡೆದಿರುವಂತಹ ಎಲ್ಲ ನಮ್ಮ ಅದೃಷ್ಟವಂತರಿಗೆ ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್. ಶೈನ್ ಎಂಟರ್ಪ್ರೈಸಸ್ ಪರವಾಗಿ, ಶೈನ್ ಎಂಟರ್ಪ್ರೈಸಸ್ ಮೇಲೆ ವಿಶ್ವಾಸ ಇಟ್ಟು ಆ ತಿಂಗಳು ಕರೆಕ್ಟ್ ಆಗಿ ಪಾವತಿ ಮಾಡಿದ್ದಕ್ಕೆ ಇವತ್ತಾದ್ರೂ ಸಮಾಧಾನದಲ್ಲಿ ಹೇಳ್ಬೋದು. ಕೆಲವೊಮ್ಮೆ ಆ ದೀರ್ಘಕಾಲ ಏನೂ ಸಿಗದಿದ್ರೆ ಆ ನಿರಾಶೆ ಬರುವುದೊಂದು ಕಾಮನ್, ಸಾಮಾನ್ಯವಾಗಿ. ಆದ್ರೆ ಆ ಪ್ರೈಸ್ ಬಂದ ತಕ್ಷಣ, ದೀರ್ಘ ಸಮಯದ ನಂತರ ಒಂದು ಪ್ರೈಸ್ ಬಂದ್ರೆ ಆಯ್ತಪ್ಪ, ಇಷ್ಟಾದ್ರೂ ಬಂತಲ್ವ, ನಮಗೂ ಎಲ್ಲಾದ್ರೂ ಒಂದು ಸಣ್ಣ ಅದೃಷ್ಟನಾದ್ರೂ ನಮ್ಗೆ ಇದೆ ಅಂತೇಳಿ ತೃಪ್ತಿ ಪಟ್ಕೊಳ್ಳುವಂತಹ ಗ್ರಾಹಕರು ಎಷ್ಟೋ ಜನ ಇದ್ದಾರೆ. ಸೊ ಕೊನೆಯ ಬಂಪರ್ ಡ್ರಾಕ್ಕಿಂತಲೂ ಮುಂಚೆ ನಮ್ಮ ಈ ಬಾಕಿ ಟೋಕನ್ ಸಂಖ್ಯೆ ಹಾಕಿ ಫಿರೋಜ್ ರವರಲ್ಲಿ ಕೆಲವೊಂದು ಮಾತುಗಳನ್ನ ಕೇಳಬೇಕಾಗಿದೆ. ಅಂದ್ರೆ ಪ್ರಥಮ ಆವೃತ್ತಿಯ ಮುಕ್ತಾಯದ ನಂತರ ಈಗ ನೆಕ್ಸ್ಟ್ ತಿಂಗಳಲ್ಲಿ ಮನೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಅದಕ್ಕಿಂತಲೂ ಮುಂಚೆ ಈ ಟೋಕನ್ ಅನ್ನ ಹಾಕ್ಬಿಡೋಣ. ಇದು ಆಫ್ಟರ್ 25ನೇ ತಾರೀಕಿನ ನಂತರ ದುಡ್ಡು ನೀಡಿದಂತಹ ಕೆಲವು ಬೇರೆಣಿಕೆಯ ಸಂಖ್ಯೆಗಳು. ಸೊ ಖಂಡಿತವಾಗಿಯೂ ನಮ್ಮ ಗ್ರಾಹಕರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ನಿಮ್ಮ ಆ ಪ್ರತಿಕ್ರಿಯೆಗೆ ಖಂಡಿತವಾಗಿಯೂ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಎಸ್, ಈಗ ಆ ಸರ್ಪ್ರೈಸ್ ಗಿಫ್ಟ್ ನ ಅದೃಷ್ಟದ ಎಲ್ಲ ಸಂಖ್ಯೆಗಳು 3 + 7 10 ನಂಬರ್ ಅನ್ನ ಮತ್ತೆ ಹಾಕ್ತಾ ಇದ್ದೀವಿ. ಅಲ್ಲಿಗೆ ಎಲ್ಲ ಸಂಖ್ಯೆ ಬಿತ್ತು ಅಲ್ವಾ ಫಿರೋಜ್? ಸೊ ಈಗ 2 ವೀಲರ್ ಆಕ್ಟಿವ್ ಇದೆ. ಅದಕ್ಕಿಂತಲೂ ಮುಂಚೆ ಫಿರೋಜ್ ಅವರೇ, ಈ ಸ್ಕೀಮ್ ಅನ್ನ ಮೊದಲ ಆವೃತ್ತಿಯನ್ನ ಕಂಪ್ಲೀಟ್ ಮಾಡಿದ್ರಿ ನೀವು. 2ನೇ ಆವೃತ್ತಿಯಲ್ಲಿ 20 ತಿಂಗಳ ಈ ಯೋಜನೆಯನ್ನ ಹಾಕೊಂಡಾಗ 10ನೇ ತಿಂಗಳಿಗೆ ಒಂದು ಮನೆ, 20ನೇ ತಿಂಗಳಿಗೆ ಒಂದು ಮನೆ ಅಂತೇಳಿ, ಅದು ಯಾಕಾಗಿ ಆ ತರದ ಒಂದು ಪ್ಲಾನ್ ಬಂತು? ಅದು ಎಲ್ಲರಿಗೂ ಶೈನ್ ಎಂಟರ್ಪ್ರೈಸ್ನ ಶೈನ್ ಫ್ಯಾಮಿಲಿಗೆ
ಎಲ್ಲರನ್ನು ಅಭಿನಂದಿಸ್ತಾ ಈ ಒಂದು ಮಾತೇನೆಂದರೆ, ನವಾಜ್ ಅವರು ಹೇಳಿದ್ರೆ ಅಂದರೆ ಒಂದು 2 ಮನೆ ಒಟ್ಟಿಗೆ ಕೊಡೋದಕ್ಕಿಂತ ನಾನು ಹಾಫ್ ಮಾಡಿ ಒಂದು ಮನೆ 15 ತಿಂಗಳಿಗೆ, ಸೆಕೆಂಡ್ ಮನೆ 20 ತಿಂಗಳಿಗೆ ಮನುಷ್ಯರಿಗೆ ಒಂದು ಖಂಡಿತ ಆಗ್ತದೆ. ಅದು ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಈ ಸ್ಕೀಮ್ಗಳಲ್ಲೆಲ್ಲ ಕೊನೆಗೆ ಒಂದು ಮನೆ ಇಡ್ತಾ ಇದ್ರು. ಸೊ ಆ ಕಾಯ್ತಾ ಇರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವುದು ನಮ್ಗೆ ಸಿಕ್ಕಿದ್ರೆ ಸಾಕು ಆ ಮನೆ ಅಂತೇಳಿ. ಸೊ ಅಂತಹ ಸಂದರ್ಭದಲ್ಲಿ ಆ ಅರ್ಧವಾರ್ಷಿಕ ಈ ಮಧ್ಯಾವಧಿ ಪರೀಕ್ಷೆ ಅಂತ ಹೇಳ್ತಾರಲ್ವ, ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಸ್ವಲ್ಪ ಮಾರ್ಕ್ಸ್ ಒಳ್ಳೆ ಸಿಕ್ಕಿದ್ರೆ ಆಮೇಲೆ ಪೋಷಕರ ಸಪೋರ್ಟ್ ಕೂಡ ಒಳ್ಳೆ ಸಿಗುತ್ತೆ. ಸೊ ಅದೇ ತರ ಖಂಡಿತವಾಗ್ಲೂ ಆ ದೀರ್ಘ ಆ ಕಾಯುವಿಕೆಗೆ ಮಧ್ಯದಲ್ಲೇ ಒಂದು ತೃಪ್ತಿಯನ್ನ ಕೊಡುವ, ಈಗ ಸಿಗದಿದ್ರೆ ಪರವಾಗಿಲ್ಲ ಇನ್ನೊಂದು ಇದೆಯಲ್ವಾ ಅಂತ ಹೇಳಿ. ಹೌದಾ? ಸೊ ನೆಕ್ಸ್ಟ್ ತಿಂಗಳಲ್ಲಿ ನಮ್ಮ ಗ್ರಾಹಕರಿಗೆ ಆ ಮನೆ ಸಿಗುವಂತಹ ಸಂದರ್ಭದಲ್ಲಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅಂದ್ರೆ ಪೇಮೆಂಟ್ ಕೂಡ ಕೆಲವೊಂದು ಕಂತುಗಳು ಬಾಕಿ ಕೂಡ ಇರಬಹುದು. ಸೊ ಅಂತಹ ಸಂಖ್ಯೆಗಳು ಆ ಮುಂದಿನ ಡ್ರಾದಲ್ಲಿ ಸೇರುತ್ತಾ ಇಲ್ವಾ? ಇಲ್ಲ, ಪೇಮೆಂಟ್ ಅವರು ಕಂಪ್ಲೀಟ್ ಮಾಡಲೇಬೇಕು. ಕ್ಲಿಯರ್ ಇದ್ದದ್ದು ಮಾತ್ರ ಅಲ್ವಾ? ಸೊ ಇದನ್ನ ಕ್ಲಿಯರ್ ಮಾಡಿಬಿಡುವುದಕ್ಕೋಸ್ಕರ ನಾನು ಇದನ್ನ ಕೇಳಿದೆ. ಸೊ ನನ್ನ ಆ ಉಳಿದ ಸ್ಕೀಮ್ಗಳಲ್ಲಿ ನಾವು ಅನುಸರಿಸುವಂತಹ ಕೆಲವೊಂದು ವಿಧಾನಗಳಿರುತ್ತೆ. ಸೊ ಯಾಕೆಂತ ಹೇಳಿದ್ರೆ ಬಂಪರ್ ಬಹುಮಾನದ ರೂಪದಲ್ಲಿ ಮನೆ ಸಿಗ್ತಾ ಇದೆ ಗ್ರಾಹಕರೇ. ಸೊ ಹಾಗಾಗಿ ಕಳೆದ ಆ ಕಂತುಗಳ ಮಧ್ಯದಲ್ಲಿ ಕೆಲವೊಮ್ಮೆ ಮರೆತೋಗ್ಬಿಡುತ್ತೆ, ಮತ್ತೆ ಅದು ಮುಂದಿನ ತಿಂಗಳು ಕಟ್ಟುವ ಅಂತ ಹೇಳಿ ತಿಳ್ಕೊತಾರೆ. ಕೆಲವೊಮ್ಮೆ ಆ ಟೈಮಿಗೆ UPI ಟ್ರಾನ್ಸಾಕ್ಷನ್ ಸಾಧ್ಯ ಆಗಲ್ಲ, ಸರ್ವರ್ ಡೌನು ಅಥವಾ ಇತರ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಸೊ ಈ ತರ ಬಾಕಿಯಾಗಿದ್ದಂತಹ ದುಡ್ಡುಗಳು ಖಂಡಿತವಾಗಿಯೂ ಬರೋ ತಿಂಗಳ ಒಳಗಡೆ ಅದನ್ನ ಫಿನಿಶ್ ಮಾಡಿ, ಒಂದು ವೇಳೆ ನೀವು ಒಂದು 2 ಕಂತನ್ನ ಬಾಕಿ ಇಟ್ಟಿದ್ದೀರಾ, ಸೊ ಆ ಮುಂದಿನ ಕಂತಿನಲ್ಲಿ ಒಂದು ಕಂತಿನ ದುಡ್ಡನ್ನ ನೀಡಿ ಬಂಪರ್ ಡ್ರಾಕ್ಕೆ ನೀವು ಟೋಕನ್ ಅನ್ನು ಹಾಕಿ ಅಂತ ಹೇಳಿದ್ರೆ ಅಲ್ಲಿ ಆ ಹಣ ಬಾಕಿಗೆ ಜಮಾ ಆಗುತ್ತಾ? ಅದನ್ನ ಹಾಕ್ತೇವೆ. ಸೊ ಇದು ದೊಡ್ಡತನ, ದೊರಕುವ ಮೊದಲು ಅದೆಲ್ಲ ಕ್ಲಿಯರ್ ಮಾಡಬೇಕು. ಸೊ ಇದು ದೊಡ್ಡತನ. ಯಾಕೆಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಈ ಮಧ್ಯಮ ವರ್ಗ ಹಾಗೂ ಬಡ ಜನರ ಪ್ರತಿ ದೈನಂದಿನ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡೇ ಶೈನ್ ಎಂಟರ್ಪ್ರೈಸಸ್ ಕಾರ್ಯಾಚರಿಸ್ತಾ ಇದೆ. ಸೊ ಅದರ ಪ್ರತಿಫಲ ಕೂಡ, ಪ್ರತಿಕ್ರಿಯೆ ಕೂಡ ನಾವು ನೋಡಿದ್ದೀವಿ. ಆಫ್ಟರ್ 25 ಯಾವ ರೀತಿ ನಮಗೆ ಆ ಸಣ್ಣ ಸಂಖ್ಯೆಗಳು ಮಾತ್ರ ಉಳಿದಿದೆ. ಒಳ್ಳೆ ರೆಸ್ಪಾನ್ಸ್. ಲಾಸ್ಟ್ ಟೈಮ್ ಸ್ವಲ್ಪ ಹೆಚ್ಚಿತ್ತು, ದಿನದಿಂದ ದಿನಾಗಿ ಬಿಫೋರ್ 25 ಕಮ್ಮಿ ಜಾಸ್ತಿ ಆಗ್ತಾ ಇದೆ, ಲಾಸ್ಟ್ ಇದು ಕಡಿಮೆ ಆಗ್ತಾ ಇದೆ ಅಲ್ವಾ? ಸೊ ಒನ್ ಡೇ ಅದು ಎಂಟಿ ಆಗಿ ಖಂಡಿತವಾಗಿಯೂ ಕಾಣಬಹುದು. ಶೈನ್ ಎಂಟರ್ಪ್ರೈಸಸ್ ನಮ್ಮ ಗ್ರಾಹಕರು ಅಷ್ಟರ ಮಟ್ಟಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಇಷ್ಟವರೆಗೆ ನಮ್ಮ ಕಸ್ಟಮರ್ ನಮ್ಮ ಕೈ ಬಿಡಲಿಲ್ಲ, ಇನ್ನೂ ಮುಂದಕ್ಕೆ ಬಿಡುದಿಲ್ಲ ಅಂತ ಭರವಸೆ. ಖಂಡಿತವಾಗಿ ಪ್ರತಿಕ್ರಿಯೆ ಚೆನ್ನಾಗಿದ್ರೆ ಪ್ರತಿಫಲನೂ ಉತ್ತಮವಾಗಿ ಕೊಡ್ಲಿಕ್ಕೆ ಆಗುತ್ತೆ ಅಲ್ವಾ? ಸೊ ಈಗ ಆ ಆಕ್ಟಿವಾ ಕಾಯ್ತಾ ಇರ್ಬೋದು ಜನರು ಅಲ್ವಾ? ಮಾಡುವ. ಸೊ ಬಂಪರ್ ಪ್ರೈಸ್ ಇವತ್ತು 2 ವೀಲರ್ ಯಾರಿಗೆ ಅಂತ ಹೇಳಿ ಆ ಕೊನೆಯ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಸೊ ಶಫಲ್ ಒಮ್ಮೆ ಆಗ್ಲಿ. ಮುಜಫರ್ ಸರ್, ನೀವು ಚೆನ್ನಾಗಿ ಮಾಡ್ತೀರಾ ಶಫಲ್. ಸೊ ಇವತ್ತು ನಿಮ್ಮ ಕೈಯ ಶಕ್ತಿ ನೋಡುವ. ಮುಜಫರ್ ಸರ್ DJ ಇದೆಲ್ಲ ಒಳ್ಳೆ ಮಾಡ್ತಾರೆ ಅಂತ, ಬ್ಯಾಂಡ್ ಸಿಸ್ಟಮ್ ಎಲ್ಲ ಇರುತ್ತಲ್ವಾ, ಕರೆಕ್ಟ್ ಆಗಿ ಶೇಕ್ ಮಾಡ್ತಾರೆ. ಎಸ್, ಈಗ ಸವಾಲು ದ್ವಿಚಕ್ರ ವಾಹನ 2 ವೀಲರ್ ಆಕ್ಟಿವಾ ಯಾರಿಗೆ ಅಂತ ಹೇಳಿ. ಸೊ ಯಾರಿಲ್ಲಿ ಆಯ್ಕೆ? ಸೋಮಶೇಖರ್ ಅವರು ಮತ್ತೆ ಬಂದಿದ್ದಾರೆ. ಸೊ ಇವತ್ತೇನೋ ಸೋಮಶೇಖರ್ಗೆ ಜಾಸ್ತಿ ಚಾನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಸತೀಶ್ ಅವರು. ಸೊ ಸೋಮಶೇಖರ್, ನಾವು 2 ವೀಲರ್ ಆಕ್ಟಿವಾ ಯಾರಿಗೆ ಅಂತ ಹೇಳಿ ನಿಮ್ಮ ಆ ಕೈಯಿಂದ ಆಯ್ಕೆಯಾಗುವಂತಹ ಟೋಕನ್ ನಿರ್ಧಾರ ಮಾಡುತ್ತೆ. ಎಸ್ ಸರ್, ಮುಂದುವರಿರಿ. Shine Enterprises Season 2 draw number 9 and the bumper prize goes to 3-digit number. ಇದು 3 ಅಂಕೆಯ ಸಂಖ್ಯೆ ಇದು. ಸೊ 3 ಡಿಜಿಟ್ ಕ್ಯಾಮ್ರಾಕ್ಕೆ ಒಂದೇ ಸಂಖ್ಯೆ ಕಾಣ್ತಾ ಇದೆ ಅಲ್ವಾ? 5 ಅಂದ್ರೆ 500 ಸೀರಿಯಲ್ ಇದೆ. ಸೊ ಸೆಕೆಂಡ್ ನಂಬರ್ ಖಂಡಿತ ಅಲ್ವಾ? 4 ಕಾಣ್ತಾ ಇದೆ, ಕರೆಕ್ಟು. ಅಂಡ್ ದ ಲಾಸ್ಟ್ ನಂಬರ್ 9549 is the lucky number. 2 wheeler Activa Honda ಇವತ್ತಿನ ಬಂಪರ್ ಡ್ರಾದಲ್ಲಿ ಪಡೆದಿರುವಂತಹ ಸಂಖ್ಯೆ ಇದು 549. ಮರಿಯಂ ಜಸ್ಮಿಯಾ ಕೃಷ್ಣಾಪುರ. ಬಹಳ ಇವತ್ತು ಕೃಷ್ಣಾಪುರ ಬಹಳ ಬಂಪರ್ ಹೊಡೆಯಿತು ಇವತ್ತು. ಮರಿಯಂ, ಕಂಗ್ರಾಚುಲೇಷನ್ಸ್ ಮರಿಯಂ. 549 ಸಂಖ್ಯೆಯ ನಿಮ್ಮ ಆ ಸದಸ್ಯತ್ವಕ್ಕೆ ಇವತ್ತು 2 ವೀಲರ್ ಬರ್ತಾ ಇದೆ. ಉಡುಪಿಯಿಂದ 2 ವೀಲರ್ ನೇರವಾಗಿ ಕೃಷ್ಣಾಪುರಕ್ಕೆ ತಲುಪ್ತಾ ಇದೆ. ಸೊ ಅದರ ಆ ಕಾನೂನಾತ್ಮಕ ದಾಖಲೆಗಳು ಏನಿದೆ ಅದರ ಬಗ್ಗೆ ಆಫೀಸ್ನಲ್ಲಿ ಬಂದು ಮಾತಾಡ್ಕೊಳ್ಳಿ. ಸೊ ನಂತರ ಆಕ್ಟಿವಾ ನಿಮ್ದೆ. ಫೋನ್ ಮಾಡಿದ್ರೆ ಸಾಕು, ಆ ಎಲ್ಲ ಮಾಹಿತಿಯನ್ನ ನಮ್ಮ ಕಚೇರಿಯಿಂದ ಕೊಡ್ತಾರೆ. ಅವರಿಗೆ ಫೋನ್ ಮಾಡೋದ್ರ ಮೂಲಕ ಈ ಸಂತೋಷದ ವಿಷಯವನ್ನ ಅವರಿಗೆ ಹೇಳುವ, ಏನು ಯಾವ ರೀತಿ ಇರುತ್ತೆ ಪ್ರತಿಕ್ರಿಯೆ ಅಂತೇಳಿ ನೋಡುವ. ಜಾಹೀರಾತುಗಳು ಅಥವಾ ಫೋನ್ ಕರೆಗಳ ಮೂಲಕ ಲಾಟರಿ
ಗೆಲ್ಲುವುದು, ಇನ್ಸ್ಟಂಟ್ ಲೋನ್, ಮನೆಯಲ್ಲಿಯೇ ಹಣ ಗಳಿಸುವ ಅವಕಾಶಗಳು ಅಥವಾ ವೇಗವಾಗಿ ಹಣದ ಯೋಜನೆಗಳ ಪ್ರಚಾರಗಳು ಸೈಬರ್ ಅಪರಾಧಿಗಳು ಹೊಂದಿಸಿರುವ ಬಲೆಗಳಾಗಿರಬಹುದು. ಇಂತಹ ಮೋಸಗಳಿಗೆ ಬಲಿಯಾಗದಿರಿ. ಇಂತಹ ಕರೆಗಳು ಬಂದಲ್ಲಿ ಇವಾಗ ಫೋನ್ ತಾಗಬೇಕಾದ್ರೆ ಒಂದು 2 ನಿಮಿಷ ಕಾಯಲೇಬೇಕು. ಕರೆ ಮಾಡಿ. ಇದು ಗೃಹ ಸಚಿವಾಲಯದಿಂದ ಜಾರಿ ಮಾಡಲಾಗಿದೆ. ಎಚ್ಚರಿಕೆ: ಸೋಷಿಯಲ್ ಮೀಡಿಯಾ ಜಾಹೀರಾತುಗಳು ಅಥವಾ ಫೋನ್ ಕರೆಗಳ ಮೂಲಕ ಲಾಟರಿ ಗೆಲ್ಲುವುದು, ಇನ್ಸ್ಟಂಟ್ ಲೋನ್, ಮನೆಯಲ್ಲಿಯೇ ಹಣ ಗಳಿಸುವ ಅವಕಾಶ. ಲಾಟ್ರಿ ಗೆದ್ದಾಯ್ತು ಸರ್ ನಮ್ಮ ಕೃಷ್ಣಾಪುರದವರು. 2 ವೀಲರ್ ಆಕ್ಟಿವಾ ಇನ್ನೊಮ್ಮೆ ಟ್ರೈ ಮಾಡುವ. 1 more time ರಿಪೀಟ್ ಮಾಡುವ ಬೇಕಾದ್ರೆ. ಎಚ್ಚರಿಕೆ: ಸೋಷಿಯಲ್ ಮೀಡಿಯಾ ಮಾರಿಯಂ ತಶ್ಮಿ, ಬಹುಶಃ ಇದು ಮಗುವಿನ ಹೆಸರಾಗಿರ್ಬೋದೇನೋ. ಗಳಿಸುವ ಅವಕಾಶಗಳು. ಹೆಚ್ಚಿನವರು ಈ ಅದೃಷ್ಟ ಪರೀಕ್ಷೆ ಮಾಡ್ಲಿಕ್ಕೆ ಮಕ್ಕಳ ಹೆಸರನ್ನೇ ಹಾಕ್ತಾರೆ. ನಮ್ದಂತೂ ಜೀವನ ಕಳೆದೋಯ್ತು, ಅದೃಷ್ಟ ಇದ್ದಿದ್ರೆ ನಮ್ಗೆ ಈ ಗತಿ ಬರ್ತಾ ಇತ್ತು ಅಂತೇಳಿ ಮಕ್ಕಳನ್ನೇ ಜಾಸ್ತಿಯಾಗಿ ಆಯ್ಕೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರವರ ಜೀವನ ಒಂದು ತರದ್ದು ಖಂಡಿತವಾಗ್ಲು ಜಾಹೀರಾತುಗಳು ಅಥವಾ ಫೋನ್ ಕರೆ ತೇಲಾಡುವ ದೋಣಿ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಮುಂದೇನೂ ಸಾಗಲ್ಲ, ಕೆಳಗೂ ಬೀಳಲ್ಲ ಅಂತೇಳಿ. ಹಣದ ಯೋಜನೆಗಳ ಸೊ 2 ಬಾರಿ ನಾವು ಟ್ರೈ ಮಾಡಿದ್ದೇವೆ. ಫೋನ್ ಟ್ರೈ ಮಾಡೋಣ. ಮಾಡುವ ಸರ್. ಸೊ ಮಾರಿಯಂ ತಶ್ಮಿ ಕೃಷ್ಣಾಪುರ 549 ಸಂಖ್ಯೆಯ ನಮ್ಮ ಸದಸ್ಯರು, ಗ್ರಾಹಕರು. 2 ವೀಲರ್ ಆಕ್ಟಿವಾ ಹೋಂಡಾ. ಸರಿಸುಮಾರು 1 ಲಕ್ಷ ಬೆಲೆ ಬಾಳುತ್ತೆ ಈಗ 2 ವೀಲರ್ ಅಂತ ಹೇಳಿದ್ರೆ. 1 ಲಕ್ಷಕ್ಕಿಂತಲೂ ಜಾಸ್ತಿ ಆಗುತ್ತೆ ಸರ್. ಅದರಲ್ಲೂ ಈಗೀಗಿನ ಹೊಸ ಮಾಡೆಲ್ಗಳನ್ನು ನೋಡಿದರೆ ಒಂದು ಕಾರಿನ ಬೆಲೆಗೆ ಇವತ್ತು 2 ವೀಲರ್ ಆಗಿದೆ. ಸೊ ಇನ್ನೊಂದು ವಿಚಾರ, ಎಷ್ಟೇ ಕೋಟಿಯಿಂದ ಶ್ರೀಮಂತರಾದರೂ ಕೂಡ ಬಹುಮಾನದ ರೂಪದಲ್ಲಿ 100 ರೂಪಾಯಿ ವಸ್ತುವಾದರೂ ಕೂಡ ಬಹಳ ಸಂತೋಷದಿಂದ ಪಡೆದುಕೊಳ್ತಾರೆ. ಸಂಜೆ ಸಮಯ ಕ್ರಿಕೆಟ್ ಪ್ರೇಮಿಗಳಾದರೆ ಮೈದಾನದಲ್ಲಿರ್ಬೋದು, ಅಥವಾ ಆ ಕೆಲಸದ ಕೊನೆಯ ಟೈಮ್ ಕೂಡ ಆಗಿರುತ್ತೆ. ಕೆಲವೊಮ್ಮೆ ಈ ಸಮಯ ಅಲ್ಲ, ಕೆಲಸ ಬಿಡುವಂಥ ಟೈಮ್ ಇದು. ಅಥವಾ 2 ವೀಲರು ಇನ್ನತ್ರ ಟ್ರಾವೆಲ್ ಮಾಡಬೇಕಾದ್ರೆ ಕೆಲವೊಮ್ಮೆ ಫೋನ್ ಕೂಡ ಕೇಳಲ್ಲ, ರಿಂಗ್ ಮಾಡೋದು. ಸೊ 3 ಬಾರಿ ಟ್ರೈ ಮಾಡಿದ್ದೇವೆ, ಆದರೆ ಫೋನ್ ರಿಸೀವ್ ಮಾಡಿಲ್ಲ. ಸೊ ಏನೇ ಆಗಲಿ, ಡೈಲಿ ಅಂದರೆ ಈ ನೇರ ಪ್ರಸಾರ ಅಂತೂ ನೋಡ್ಬೋದು. ಖಂಡಿತವಾಗಿ ಇವತ್ತು ಏನಾಗಿದೆ ಅಂತೇಳಿ ಒಮ್ಮೆ ರಾತ್ರಿ ಚೆಕ್ ಮಾಡೋದು ಇದ್ದೇ ಇದೆ. ಸೊ 549 ಸಂಖ್ಯೆಯ ಮರಿಯಂ ತಶ್ಮಿ ಕೃಷ್ಣಾಪುರ, ಒನ್ಸ್ ಅಗೇನ್ ನಿಮಗೆ ಅಭಿನಂದನೆಗಳು. 2 ವೀಲರ್ ಹೋಂಡಾ ಆಕ್ಟಿವಾ ನಿಮ್ಮದಾಗ್ತಾ ಇದೆ. ಸೊ ಆಫೀಸ್ನಿಂದ ಕರೆ ಬರುತ್ತೆ ನಿಮಗೆ. ಅದರ ಬಗ್ಗೆ ಆ ಮಾಹಿತಿ ಏನಾದರೂ ಬೇಕಿದ್ರೆ ಖಂಡಿತವಾಗಿಯೂ ಮಾಹಿತಿ ಕೊಡ್ತಾರೆ. ನಂತರ ನೀವು ಆ 2 ವೀಲರ್ ಅನ್ನ ಪಡ್ಕೋಬಹುದು. ಸೊ ಒಟ್ಟಾರೆಯಾಗಿ ಇವತ್ತಿನ ಡ್ರಾ ಕಾರ್ಯಕ್ರಮದಲ್ಲಿ ಸರ್ಪ್ರೈಸ್ ಗಿಫ್ಟ್ ಅನ್ನ ಪಡೆದಿರುವಂತಹ 3 ಅದೃಷ್ಟವಂತರು, ಗೋಲ್ಡ್ ರಿಂಗ್ ಅನ್ನ ಪಡೆದಿರುವಂತಹ 7 ಅದೃಷ್ಟವಂತರು, ಈ ನಮ್ಮ 549 ಸಂಖ್ಯೆ ನಮ್ಮ ಮರಿಯಂ ಕೃಷ್ಣಾಪುರ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಮುಂದಿನ ಕಂತಿನಲ್ಲಿ ಮರಿಬೇಡಿ, ಮನೆ ಇದೆ, 2 ಬೆಡ್ರೂಮ್ನ ಮನೆ ಅದು ಕೂಡ ಅಲ್ವಾ. ಸೊ 2 ಬೆಡ್ರೂಮ್ನ ಮನೆ ಇದೆ. ಯಾರಿಗೆ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ಸಿಗುತ್ತಾ ಅಂತ ಹೇಳಿ ನೀವು ಪ್ರಶ್ನೆ ಮಾಡೋದಾದ್ರೆ ಮೊದಲಾಗಿ ಆ ಪೇಮೆಂಟ್ ಲಿಸ್ಟ್ ಅನ್ನ ಒಮ್ಮೆ ಕಣ್ಣಾಯಿಸಿ ನೋಡಿ. ಬಾಕಿ ಇದ್ರೆ ಬೇಗ ಕಳಿಸ್ಬೇಡಿ, 25ರವರೆಗೂ ಕಾಯಬೇಡಿ ಸರ್. ಮನೆ ಅಲ್ವಾ ಡ್ರಾ, ಇಲ್ಲಿ ತುರಾತುರಿಯಲ್ಲಿ ಈ ಬಾರಿ ಅಂತೂ ಬಿಸಿ ಶೆಡ್ಯೂಲ್ ಇರ್ಬೋದು. ಸೊ ನೋಡುವ ಮುಂದಿನ ಬಾರಿಗೆ ಮನೆ ಯಾರಿಗೆ ಬರುತ್ತೆ ಅಂತ ಹೇಳಿ. ಸೊ ಅಲ್ಲಿಯವರೆಗೂ ಹುಷಾರಾಗಿರಿ, ಟೇಕ್ ಕೇರ್. ಬಿಸಿಲು ಜಾಸ್ತಿ ಇದೆ, ಸೊ ಟೇಕ್ ಕೇರ್ ಅಬೌಟ್ ದ್ಯಾಟ್. ಮಕ್ಕಳನ್ನು ಕೂಡ ಜಾಸ್ತಿಯಾಗಿ ಬಿಸಿಲಿಗೆ ಕಳಿಸಬೇಡಿ. ಆಟೋಟ ಸ್ವಲ್ಪ ಕಡಿಮೆ ಆಗಲಿ, ಹೊರಗಡೆ ಹೋಗೋದು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ ಸರ್. ಇದು ಸೋಷಿಯಲ್ ಮೆಸೇಜ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ, ಇದು ಸಾಮಾಜಿಕ ಸಂದೇಶ. ಇದು ನಮ್ಮ ಜಿಲ್ಲಾಡಳಿತ ಕೂಡ ಅಲರ್ಟ್ ಮಾಡ್ತಾ ಇದೆ ಆ ವಿಷಯದಲ್ಲಿ. ಸೊ ಸುರಕ್ಷಿತವಾಗಿರಿ. ಗುಡ್ ನೈಟ್. ಅಂದ್ರೆ ಇನ್ನಂತೂ ನೈಟೇ ಆಗೋದಲ್ವ ಇನ್ನು. ಸೊ ಸಂಜೆ ಮುಗಿದೋಯ್ತು, ನಾವು ಹೊರಡೆ ಹೊತ್ತಿಗೆ ಕತ್ಲಾವರಿಸುತ್ತೆ. ಸೊ ಸುಖವಾಗಿ ಆರಾಮದಾಯಕವಾಗಿ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.